ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ಸಂಗ್ರಹವಾಗುವ ಹಸಿ ಕಸದಿಂದ ನಿರ್ಮಿಸಲಾದ ಗೊಬ್ಬರಕ್ಕೆ ಇದೀಗ ಭಾರಿ ಡಿಮಾಂಡ್ ವ್ಯಕ್ತವಾಗಿದೆ. ಉತ್ತರ ಕನ್ನಡ ಭಾಗದಿಂದಲೂ ನಗರಸಭೆಗೆ ದೂರವಾಣಿಯ ಮೂಲಕ ರೈತರು ವಿಚಾರಿಸುತ್ತಿದ್ದಾರೆ. ಗೊಬ್ಬರ ಪೂರೈಸಲು ಹಾಗೂ ನಡೆಸುವ ವಿಧಾನವನ್ನ ಕೇಳಿ ತಿಳಿದುಕೊಳ್ಳುತ್ತಾರೆ. ಈಗಾಗಲೇ ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಕಲ್ಲಾಪು ಕಂಬಳಗುತ್ತು ಪ್ರದೇಶದಲ್ಲಿ ಮತ್ತು ನಗರಸಭೆ ಕಚೇರಿ ಆವರಣದಲ್ಲಿ ಲೇಯರ್ ಮತ್ತು ಬಿನ್ ಮಾದರಿಯಲ್ಲಿ ಹಸಿ ಕಸವನ್ನ ಡಿಸೆಂಟ್ರಲೈಸ್ ಮಾಡಲಾಗುತ್ತಿದೆ. ತೋಟ ಇರುವ ಜಾಗದ ಸಮೀಪವೇ ಅರ್ಧ ಸೆಂಟ್ ಸ್ಥಳದಲ್ಲಿ ಸಿಮೆಂಟ್ ನೆಲದಲ್ಲಿ ಹಸಿ ಕಸವನ್ನ 3 ಪದರವಾಗಿ ಜೋಡಿಸಿಟ್ಟು ಅದರಿಂದ ಬರುವ ದ್ರವ ಮಾದರಿಯನ್ನ ತೋಟಕ್ಕೆ ಬಿಡಲಾಗುತ್ತಿದೆ. ಹಸಿ ಕಸಕ್ಕೆ ಕೋಕೋ ಫಿಟ್ ಹಾಕಿ ಒಣಗಿಸಿ ಬಳಿಕ ಕೆಲ ದಿನಗಳ ಬಳಿಕ ತಯಾರಾದ ಗೊಬ್ಬರವನ್ನ ಪ್ಯಾಕಿಂಗ್ ಮಾಡಲಾಗುತ್ತಿದೆ. ಅಲ್ಲದೆ ನೇರ ಕೃಷಿಕರಿಗೆ ಮನೆಯಲ್ಲೇ ತರಕಾರಿ ಗಿಡ ಬೆಳೆಸುವವರಿಗೆ ನೀಡಲಾಗುತ್ತಿದೆ. ಶಾಸಕ ಯುಟಿ ಖಾದರ್ ಅವರ ಮುತುವರ್ಜಿಯಿಂದ ಬಿಡುಗಡೆಗೊಂಡ ಉಳ್ಳಾಲ ಬ್ರ್ಯಾಂಡ್ ಗೊಬ್ಬರಕ್ಕೆ ಕೆಜಿಗೆ 10 ರೂಪಾಯಿ ಪಡೆಯಲಾಗುತ್ತಿದೆ. ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ನಿತ್ಯ 11 ಟನ್ ಹಸಿ ಕಸ ವಿಂಗಡಣೆ ನಡೆಸಿ ಪ್ರತ್ಯೇಕವಾಗಿ ಸಂಗ್ರಹಿಸಲಾಗುತ್ತಿದೆ. ಇದರಲ್ಲಿ 7 ಟನ್ ಮಂಗಳೂರಿಗೆ ಕಳುಹಿಸಲಾಗುತ್ತಿದೆ. ಉಳಿದ 4 ಟನ್ನಲ್ಲಿ ಉಳ್ಳಾಲ ನಗರಸಭೆಯ ಬಳಿ ಮತ್ತು ಕಲ್ಲಾಪು ಭಾಗದಲ್ಲಿ ಗೊಬ್ಬರ ಮಾಡಲಾಗುತ್ತಿದೆ. ಕಲ್ಲಾಪು ಬಳಿ 2 ಪೌರ ಕಾರ್ಮಿಕರನ್ನ ನೇಮಿಸಿ ಗೊಬ್ಬರ ತಯಾರಿಸಲಾಗುತ್ತಿದೆ. ನಾಗರಿಕರು ಗೊಬ್ಬರ ತಯಾರಿಕೆಗೆ ಒಪ್ಪಿ ನಗರಸಭೆಯನ್ನ ಆಹ್ವಾನಿಸಿದಲ್ಲಿ ಅವರ ಸ್ಥಳದಲ್ಲಿ ಗೊಬ್ಬರ ತಯಾರಿಕಾ ಘಟಕ ನಡೆಸಲು ನಗರಸಭೆ ಸಿದ್ಧವಿದೆ. ಲೇಟ್ ಆಗುತ್ತೆ ಅಂತ ಅವರಿಗೆ 40 ಡೇಸ್ ಕ್ವಾಂಟಿಟಿ ಕಡಿಮೆ ಆದ್ದರಿಂದ ಲೀಕೇಜ್ ಹಾಕಿದ್ವಲ್ಲ ಅದು ಇನ್ನು ರೀಡೀಸ್ ಆಗ್ತದೆ.